ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ. ಮಂಗಳೂರಿನ ಕುಲಶೇಖರದ ನಿಸರ್ಗದ ಸುಂದರ ತಾಣದಲ್ಲಿರುವ ಶ್ರೀ ವೀರನಾರಾಯಣ ದೇವಸ್ಥಾನ ದಕ್ಷಿಣ ಕನ್ನಡದಲ್ಲಿರುವ ಏಕೈಕ ದೇವಸ್ಥಾನವಾಗಿದೆ. ಹೆಸರೇ ಸೂಚಿಸುವಂತೆ ವೀರನಾರಾಯಣ ದೇವರು ಭಕ್ತರು ಕೇಳಿದ ವರವನ್ನ ಕೊಡುವ ದೇವರೆಂದೇ ಹೆಸರುವಾಸಿ. ಹೇಗೆ ಸ್ತುತಿಸಲಿ ನಿನ್ನನೆ ನಾನು ಬೇಡಲೇನು ಹರಿಯೇ, ಹೇಗೆ ಸ್ತುತಿಸಲಿ ನಿನ್ನನೆ ನಾನು ಬೇಡಲೇನು ಹರಿಯೇ, ನಿನ್ನ ಪಾದಗಳೆನಗೆ ಗತಿಯು ನೀನೆ ಕರುಣೆ ನಿಧಿಯೇ. ಊರ ಪರ ಊರ ಭಕ್ತರನ್ನ ಹೊಂದಿದ ಈ ದೇವಸ್ಥಾನಕ್ಕೆ ಭಕ್ತರಿಂದ ವಿವಿಧ ಪೂಜೆಗಳನ್ನ ಸಲ್ಲಿಸಲಾಗುತ್ತದೆ. ನೀನೆ ಕರುಣೆ ನಿಧಿಯೇ, ಕೋಟಿ ಸೂರ್ಯ ಪ್ರಭೆಯ ಕಾಂತಿ ಮಂದಹಾಸವದನ, ನಿನ್ನ ಮೂರ್ತಿ ಕಂಡೆ ಅರವಿಂದ ದಳದ ನಯನ, ಏನನು ಬೇಡಲಿ ನಿನ್ನಲಿ ನಾನು ತೋರು ಎನಗೆ ಕರುಣ. 800 ವರ್ಷಗಳ ಇತಿಹಾಸವಿರುವ ಈ ದೇವಸ್ಥಾನದಲ್ಲಿ ಶಿಲಾ ಶಾಸನವನ್ನ ಕಾಣಬಹುದು. ನೀನೇ ಜಗವನ್ನು ಕಾಯುವ ತಂದೆ, ಕಾಯು ಸಿರಿಯ ರಮಣ. ಶಾಸನದಲ್ಲಿರುವಂತೆ ಸೂರ್ಯ ಚಂದ್ರರಿರುವ ತನಕ ಈ ದೇವಸ್ಥಾನ ಶಾಶ್ವತವಾಗುತ್ತದೆ. ದೇವಸ್ಥಾನದ ಎದುರಿನ ಗೋಪುರದಲ್ಲಿ ವಿಷ್ಣುವಿನ ಅವತಾರವನ್ನ ಸುಂದರವಾಗಿ ಕೆತ್ತಲಾಗಿದೆ. ಲಕ್ಷ್ಮಿಯನ್ನು ಗೋಪುರದ ಮೇಲೆ ಕಾಣಬಹುದಾಗಿದೆ. ಗೋರ ಕುಂಬಾರನ ಭಕ್ತಿಗೊಲಿದು ಬಂದೆ, ಒಂದು ಹಿಡಿಯ ಅವಲಕ್ಕಿಗೆ ಸಕಲ ಭಾಗ್ಯ ತಂದೆ, ಸರ್ವ ವಂದ್ಯ ಸರ್ವ ಬಂಧು ಅಭಿಷೇಕಕ್ಕೆ ನೀ ಒಲಿವೆ, ಸಕಲ ಸಂಪದಗಳನ್ನಿತ್ತು ಕಾಯುವಂತ ಹೇ ಪ್ರಭುವೇ. ದೇವಸ್ಥಾನದ ಒಳಗೆ ಹೋಗುವಾಗ ಅಂದ್ರೆ ದೇವಸ್ಥಾನದ ಎದುರಿನಲ್ಲಿ ನಾಗದೇವರ ಸನ್ನಿಧಿ, ನಂದಿಕೋಣ, ಯಕ್ಷರಾಜ, ಬಬ್ಬರಿಯ ದೈವ, ರಾಹುಗುಳಿಗ, ಶಿಲಾಶಾಸನವನ್ನ ಕಾಣಬಹುದು. ಹೇಗೆ ಸ್ತುತಿಸಲಿ ನಿನ್ನನೆ ನಾನು ಬೇಡಲೇನು ಹರಿಯೇ, ನಿನ್ನ ಪಾದಗಳೆನಗೆ ಗತಿಯು ನೀನೆ ಕರುಣೆ ನಿಧಿಯೇ, ನೀನೆ ಕರುಣೆ ನಿಧಿಯೇ. ದೇವಸ್ಥಾನದ ಇನ್ನೊಂದು ಬದಿಯಲ್ಲಿ ಧ್ಯಾನ ಮಂದಿರವನ್ನ ಕಾಣಬಹುದು. ದೇವಸ್ಥಾನದ ಹೊರ ಸುತ್ತಿನ ಗೋಡೆಯಲ್ಲಿ ವಿಷ್ಣುವಿನ ಅವತಾರಗಳನ್ನ ಸುಂದರವಾಗಿ ಕೆತ್ತಲಾಗಿದೆ. ಮೊದಲಿಗೆ ಶ್ರೀ ವಾಸುದೇವ ಮೂರ್ತಿ, ಶ್ರೀ ಹೃಷಿಕೇಶ ಮೂರ್ತಿ, ಶ್ರೀ ಗೋವಿಂದ ಮೂರ್ತಿ, ಶ್ರೀ ಪದ್ಮನಾಭ ಮೂರ್ತಿ, ಶ್ರೀ ಅನಿರುದ್ಧ ಮೂರ್ತಿ, ಶ್ರೀ ಹರಿಮೂರ್ತಿ, ಶ್ರೀ ಮಧುಸೂದನ ಮೂರ್ತಿ, ಶ್ರೀ ನಾರಾಯಣ ಮೂರ್ತಿ, ಶ್ರೀ ಕೇಶವ ಮೂರ್ತಿ, ಶ್ರೀ ಯೋಗ ನರಸಿಂಹ, ಶ್ರೀ ಗೋಪಾಲಕೃಷ್ಣ,
ಶ್ರೀ ಸೀತಾ ರಾಮ ಲಕ್ಷ್ಮಣ ಹನುಮಂತ ಕಾಳಿಂಗ ಮರ್ದನ ಶ್ರೀ ಲಕ್ಷ್ಮೀ ನರಸಿಂಹ ಮೂರ್ತಿಯನ್ನ ದೇವಸ್ಥಾನದ ಹಿಂಬದಿ ಗೋಡೆಗಳಲ್ಲಿ ಕಾಣಬಹುದು. ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಸರರಾದ ಪುರುಷೋತ್ತಮ ಕುಲಾಲ್ ಕಲ್ಬಾವಿ ದೇವಸ್ಥಾನದ ಮುಂದಿನ ಯೋಜನೆಗಳ ಕುರಿತು ಈ ರೀತಿ ಹೇಳ್ತಾರೆ. ಶ್ರೀ ಕ್ಷೇತ್ರ 2022ರಲ್ಲಿ ಮೇ ತಿಂಗಳಲ್ಲಿ ಸಂಪೂರ್ಣ ಜೀರ್ಣೋದ್ಧಾರ ಆಗಿ ಬ್ರಹ್ಮ ಕೆಲಸವನ್ನು ನೆರವೇರಿಸುತ್ತದೆ. ತದನಂತರ ಈಗ ನಾವು ಇದಕ್ಕೆ ಕ್ಷೇತ್ರಕ್ಕೆ ಒಳಗೆ ಅಂಗಣಕ್ಕೆ ಹಾಗೂ ಗರ್ಭಗುಡಿಗೆ ಪೂರ್ಣ ಮಟ್ಟದ ಒಂದು ಶೀಟ್ ಅಂದರೆ ಚಾವಣಿ ಮಾಡುವಂಥ ಮೇಲ್ಚಾವಣಿ ಮಾಡುವಂಥ ಒಂದು ಕಾರ್ಯಕ್ಕೆ ಇಳಿದಿದ್ದೇವೆ. ಅದನ್ನು ಈಗ ಬರುವ ಮೋಸ್ಟ್ಲಿ ನವಂಬರ್ ತಿಂಗಳಲ್ಲಿ ಬರ್ತದೆ. ಆ ಲಕ್ಷ ದೀಪೋತ್ಸವ ಆ ಕಾರ್ತಿಕ ಹುಣ್ಣಿಮೆ ದಿನದಂದು ಬರುವಂಥ ಲಕ್ಷ ದೀಪೋತ್ಸವದ ಸಂದರ್ಭದಲ್ಲಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಲು ನಾವು ಒಂದು ಹೆಜ್ಜೆಯನ್ನು ಇಟ್ಟಿದ್ದೇವೆ. ಈಗಾಗಲೇ ಆ ಕೆಲಸ ಭರದಿಂದ ಸಾಗುತ್ತಾ ಇದೆ. ಇದರ ವೆಚ್ಚ ಸುಮಾರು 75 ಲಕ್ಷ ಅಂತ ಈಗ ಅಂದಾಜು ಕಟ್ಟಿಕೊಂಡಿದ್ದೇವೆ. ತದನಂತರ ಕ್ಷೇತ್ರದ 2 ಕಡೆ ನಮಗೆ ದ್ವಾರ ಆಗಲಿಕ್ಕೆ ಉಂಟು. ಆ ದ್ವಾರದ ಕೆಲಸವನ್ನು ಮಾಡಿ ಆಮೇಲೆ ನಮ್ಮ ಈಗಾಗಲೇ ಸಭಾಂಗಣದ 2ನೇ ಅಂತಸ್ತಿನಲ್ಲಿ ಒಂದು ಚಾವಣಿಯನ್ನು ಹಾಕಿ ಅಲ್ಲಿಯೂ ನಾವು ಒಂದು ಯಾತ್ರಾರ್ಥಿಗಳಿಗೆ ವಸತಿ ಕಲ್ಪಿಸುವ ನೆಲೆಯಲ್ಲಿ ಅದನ್ನು ಕೂಡ ಒಂದು ಆ ಘನ ಕಾರ್ಯಕ್ಕೆ ನಾವೊಂದು ಇಚ್ಛೆಯನ್ನು ಇಟ್ಟು ಈ ಕಮಿಟಿಯಲ್ಲಿ ಮುಂದಿನ ನಮ್ಮ ಅಭಿವೃದ್ಧಿ ಕೆಲಸವನ್ನು ಅದನ್ನು ನೆರವೇರಿಸಲು ಎಲ್ಲ ಊರ ಪರವೂರ ಭಕ್ತಾಭಿಮಾನಿಗಳಿಗೆ ನಾವು ಈ ಬಗ್ಗೆ ಅವರ ಸಹಾಯ ಹಸ್ತವನ್ನು ಯಾಚಿಸುತ್ತಿದ್ದೇವೆ. ಹಾಗೆಯೇ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ಈ ಅಭಿವೃದ್ಧಿ ಕೆಲಸವು ಈ ಜೀರ್ಣೋದ್ಧಾರ ಆದ ನಂತರ ನಡೆಯುತ್ತಾ ಇರುತ್ತದೆ. ದೇವರ ಸೇವೆಯಲ್ಲಿಯೂ ಕೆಲವು ಬದಲಾವಣೆಗಳನ್ನು ಮಾಡಿ ಇದಕ್ಕೂ ಭಕ್ತಾಭಿಗಳ ಹೆಚ್ಚಿನ ನಮಗೆ ಪೂರ್ಣ ಮಟ್ಟದ ಸಹಕಾರವನ್ನು ಈಗ ಬರ್ತಾ ಉಂಟು. ಇನ್ನು ಮುಂದೆಯೂ ಕ್ಷೇತ್ರ ಶೀಘ್ರದ ಸಮಯದಲ್ಲಿ ಮತ್ತಷ್ಟು ಬೆಳವಣಿಗೆಯನ್ನು ಕಂಡು ಭಕ್ತಾಭಿಮಾನಿಗಳಿಗೆ ಅವರು ಏನು ಇಚ್ಛಿಸ್ತಾರೆ ಅದು ದೇವರಲ್ಲಿ ಬಂದು ಪ್ರಾರ್ಥನೆ ಮಾಡಿ ಕೆಲವರು ಅವರ ಇಚ್ಛೆ ಪೂರ್ಣಗೊಂಡದ್ದು ಬಹಳಷ್ಟು ಮಂದಿ ಬಂದು ಕ್ಷೇತ್ರಕ್ಕೆ ಈಗ ಭೇಟಿ ನೀಡುತ್ತಾ ಇದ್ದಾರೆ. ಶ್ರೀ ವೀರನಾರಾಯಣ ಅಂದರೆ ವಿಷ್ಣುವಿನ ಕ್ಷೇತ್ರ. ಮಹಾವಿಷ್ಣು ಈ ಎಲ್ಲ ಭಕ್ತಾಭಿಮಾನಿಗಳಿಗೆ ಹಾಗೂ ಇಲ್ಲಿ ಉಪದೇವರು ನಮ್ಮ ಮಹಾಗಣಪತಿಯವರು ಇದ್ದಾರೆ. ಅವರಿಗೂ ದಿನನಿತ್ಯ ನೈವೇದ್ಯ ಪೂಜೆಯು ನಡೆಯುತ್ತಾ ಉಂಟು. ಇದು ಶ್ರೀ ವೀರನಾರಾಯಣ ಕ್ಷೇತ್ರದ ಈಗ ಪ್ರಸ್ತುತ ಒಂದು ಬೆಳವಣಿಗೆ ಹಾಗೂ ಅಭಿವೃದ್ಧಿ ಕಾರ್ಯವನ್ನು ಇನ್ನು ಮುಂದೆಯೂ ಕಾಣಲಿದೆ. ಯುಗ ಯುಗದಿ ಅವತರಿಸಿ ಭವಸಾಗರ ದಾಟಿಸುವೆ, ವಂದಿಸುವೆ ಪದತಲಕ್ಕೆ ಅರಸೆನ್ನ ಹೇ ಪ್ರಭುವೇ. ನೆನೆದವರ ಮನದಲ್ಲಿ ನೆಲೆಸಿರುವ ಬಾಂಧವನೇ, ನಮ್ಮನ್ನೆಲ್ಲ ಉದ್ಧರಿಸೋ ಹೇ ಪ್ರಭು ಕುಲಶೇಖರನೇ. ಹೇಗೆ ಸ್ತುತಿಸಲಿ ನಿನ್ನನೆ ನಾನು ಬೇಡಲೇನೋ ಹರಿಯೇ. ನಿನ್ನ ಪಾದಗಳೆನಗೆ ಗತಿಯು ನೀನೆ ಕರುಣೆ ನಿಧಿಯೇ.
ನೀನೆ ಕರುಣೆ ನಿಧಿ. ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ ಚಂದ್ರಮಂಡಲ ರಥದಲ್ಲಿ ದೇವರು ದೇವಸ್ಥಾನಕ್ಕೆ ಸುತ್ತು ಬರುವುದು ವಿಶೇಷ. ದೇವಸ್ಥಾನದ ಹೊರಗೋಡೆಯ ಇನ್ನೊಂದು ಬದಿಯಲ್ಲಿ ಲಕ್ಷ್ಮೀದೇವಿಯ ಅವತಾರಗಳನ್ನು ಕೆತ್ತಲಾಗಿದೆ. ಮೊದಲಿಗೆ ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿಯ ಸುಂದರ ಕೆತ್ತನೆಗಳನ್ನು ನೋಡಬಹುದು. ದೇವಸ್ಥಾನದ ಒಳ ಪ್ರವೇಶಿಸುವಾಗ ಬಾಗಿಲುಗಳಲ್ಲಿ ವಿಷ್ಣುವಿನ ಅವತಾರಗಳ ಕೆತ್ತನೆಗಳನ್ನು ಕಾಣಬಹುದು. ದೇವಸ್ಥಾನದ ಒಳ ಪ್ರವೇಶಿಸಿದ್ರೆ ಮಹಾಗಣಪತಿಯ ಗುಡಿ, ಗರ್ಭಗುಡಿಯಲ್ಲಿರುವ ಶ್ರೀ ವೀರನಾರಾಯಣನ ಸುಂದರ ಮೂರ್ತಿ ಕಣ್ತುಂಬಿಕೊಳ್ಳುತ್ತದೆ. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀ ಜನಾರ್ದನ ಭಟ್ ಪೂಜಾ ವಿಧಿ ವಿಧಾನಗಳ ಬಗ್ಗೆ ಈ ರೀತಿ ಹೇಳ್ತಾರೆ. ಶ್ರೀ ವೀರನಾರಾಯಣಾಯ ನಮಃ. ಇದು ಕುಲಶೇಖರದಲ್ಲಿರುವಂತಹ ವೀರನಾರಾಯಣ ಸ್ವರೂಪಿ ಮಹಾವಿಷ್ಣು ದೇವರ ದೇವಸ್ಥಾನ. ಬಹಳ ಪ್ರಸಿದ್ಧವಾದಂತಹ ಸುಮಾರು 1200 ವರ್ಷಗಳಿಂದ ಪೂಜೆಗೊಳ್ಳುತ್ತಿರುವಂತಹ ವೀರನಾರಾಯಣ ದೇವರು. ಅದರಲ್ಲಿ ವಿಶೇಷವಾಗಿ ವೀರನಾರಾಯಣ ದೇವರಿಗೆ ಅತಿ ಪ್ರಿಯವಾದಂತಹ ತ್ರಿಕಾಲ ಪೂಜೆಯನ್ನು ಮೊದಲಿನಿಂದಲೂ ನಡೆಸ್ಕೊಂಡು ಬರ್ತಾಯಿದ್ದರೂ ಕೂಡ ಮಧ್ಯದಲ್ಲಿ ಸ್ವಲ್ಪ ಸಮಯ ಆಡಳಿತ ಇಲ್ಲದೆ ಪಾಳು ಬಿದ್ದು ಅದನ್ನು ಮತ್ತೆ ಕುಲಾಲ ಸಮಾಜದವರು ಈ ದೇವಸ್ಥಾನವನ್ನು ಉದ್ಧಾರ ಮಾಡಿಕೊಂಡು ಅದರ ಪೂಜಾ ಕೈಂಕರ್ಯಗಳನ್ನು ನೋಡಿಕೊಂಡು ಈಗ ಒಳ್ಳೆಯ ಅಭಿವೃದ್ಧಿಯ ಪಥದಲ್ಲಿ ದೇವಸ್ಥಾನವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹೀಗಷ್ಟು 1 ವರ್ಷದ ಹಿಂದೆ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಕೂಡ ನಡೆದು ಬಹಳ ವಿಜೃಂಭಣೆಯಿಂದ ಆ ತ್ರಿಕಾಲ ಪೂಜೆಗಳು ಹಾಗೆ ಬೇರೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಏನೆಲ್ಲ ಇದೆಯೋ ವರ್ಷದಲ್ಲಿ ಏನೆಲ್ಲ ನಡೀತದೆ ಅದೆಲ್ಲವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ವೀರನಾರಾಯಣ ದೇವರಿಗೆ ನಾಗರ ಪಂಚಮಿಯಿಂದ ಮೊದಲುಗೊಂಡು ನಾಗರ ಪಂಚಮಿ ಆಗಲಿ, ಆಮೇಲೆ ಶ್ರೀಕೃಷ್ಣ ಜನ್ಮಾಷ್ಟಮಿ, ಹಾಗೆ ಗಣೇಶ ಚತುರ್ಥಿ, ಹಾಗೆ ವಿಶೇಷವಾಗಿ ನವರಾತ್ರಿ ಸಂದರ್ಭದಲ್ಲಿ ನಡೆಯುವಂಥ ಆಯುಧ ಪೂಜೆಗಳು 9 ದಿನದ ಪೂಜೆಗಳಾಗಲಿ, ಹಾಗೆ ವಿಶೇಷವಾಗಿ ಫೆಬ್ರವರಿಯಲ್ಲಿ ಕುಂಭ ಸಂಕ್ರಮಣ ದಿನ ನಡೆಯುವಂತಹ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ 3 ಹೊತ್ತು ಅನ್ನದಾನ ಯಾವುದಕ್ಕೂ ಕೊರತೆ ಆಗದಾಗೆ
ಅದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅಂತಹ ವಿಶೇಷವಾದಂತಹ ಶ್ರೀ ವೀರನಾರಾಯಣ ದೇವರ ಅನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ಬರುವಂಥ ಭಕ್ತರ ಮನೋಕಾಮನೆಗಳನ್ನೆಲ್ಲ ಕಾಲಕಾಲಕ್ಕೆ ಸರಿಯಾಗಿ ಭಗವಂತ ನೆರವೇರಿಸಿಕೊಂಡು ಬರ್ತಾ ಇದ್ದಾರಂತೆ. ಅದರಲ್ಲಿ ಕೂಡ ವಿಶೇಷವಾಗಿ ಮಹಾವಿಷ್ಣು ದೇವರಿಗೆ ಅತಿ ಪ್ರಿಯ ಅಂತೇಳಿದರೆ ವಿಷ್ಣು ಸಹಸ್ರನಾಮ ಅಂತ. ವಿಷ್ಣು ಸಹಸ್ರನಾಮವನ್ನು ಪ್ರಾರ್ಥನೆ ಮಾಡಿಕೊಂಡು ಯಾರು ಮಾಡ್ತಾರೋ ಅವರ ಮನಸ್ಸಿನ ಇಷ್ಟಾರ್ಥಗಳು ಏನಿದೆ ಅದನ್ನೆಲ್ಲ ಸಕಾಲದಲ್ಲಿ ದೇವರು ನೆರವೇರಿಸಿಕೊಟ್ಟಂಥ ಅನೇಕ ನಿದರ್ಶನಗಳಿದೆ ದೇವಸ್ಥಾನದಲ್ಲಿ. ಭಕ್ತಿಯಿಂದ ಬಂದು ಭಗವಂತನ ಹತ್ರ ದೇಹಿ ಅಂತ ಕೇಳಿದವರನ್ನು ಯಾವತ್ತೂ ವೀರನಾರಾಯಣ ದೇವರು ಕೈ ಬಿಡಲಿಲ್ಲಂತೆ. ಅಂತಹ ನಮ್ಮ ಮುಂದೆ ಬಂದು ಹೇಳ್ಕೊಂಡವರು ತುಂಬ ಜನ ಇದ್ದಾರೆ. ಬಟ್ ನಾವು ಬಂದು ದೇವರ ಪ್ರಾರ್ಥನೆ ಮಾಡಿಕೊಂಡಕ್ಕೆ ನಮ್ಮ ಕೆಲಸ ಆಗಿದೆ ಅಂತೇಳಿ ಅಂತಹ ಬಹಳ ಕಾರಣಿಕದ ಮಹಾವಿಷ್ಣು ದೇವರು ವೀರನಾರಾಯಣ ದೇವರು. ಅಂತಹ ವೀರನಾರಾಯಣ ದೇವಸ್ಥಾನ ಸನ್ನಿಧಾನದಲ್ಲಿ ನಿತ್ಯ ನೈಮಿತ್ತಿಕವಾಗಿ ತ್ರಿಕಾಲ ಪೂಜೆ ನಡೀತಾ ಇದೆ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮಹಾಗಣಪತಿ ದೇವರಿಗೆ ವೀರನಾರಾಯಣ ದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡಿಕೊಂಡು ಆ ಪೂಜೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಅದರಲ್ಲಿ ಯಾವುದೇ ಕುಂದುಕೊರತೆಗಳು ಬಾರದ ಹಾಗೆ ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸಹಾಯಗಳನ್ನು ಕೂಡ ಆಡಳಿತ ಮಂಡಳಿ ನಮಗೆ ಒದಗಿಸಿಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ದೇವರ ಪೂಜೆಯನ್ನು ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಆದ್ದರಿಂದ ಆ ದೇವರ ಪೂರ್ಣ ಅನುಗ್ರಹ ಎಲ್ಲ ಭಕ್ತರಿಗೂ ಬರುವ ಭಕ್ತರಿಗೂ ಪ್ರಾಪ್ತಿ ಹಾಕ್ಕೊಂಡು, ಹಾಗೆ ಈಗ ಬ್ರಹ್ಮಕಲಶದ ನಂತರ ಮೊದಲು ಇಲ್ಲದಿದ್ದರೂ ಕೂಡ ಈಗ ಬುಧವಾರ ಮತ್ತು ಶನಿವಾರ ದಿವಸ ನಿತ್ಯ ಅನ್ನದಾನ ಆ ಸೇವೆಯನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ಅನ್ನದಾನದ ಪುಣ್ಯ ಫಲಗಳು ಕೂಡ ಪ್ರಾಪ್ತಿ ಆಗಲಿಕ್ಕೆ, ಆ ಭಗವಂತನ ಅನುಗ್ರಹ ಪ್ರಾಪ್ತಿ ಆಗಲಿಕ್ಕೆ, ಆ ಭಕ್ತರಿಗೆ ಆ ಇಷ್ಟಾರ್ಥಗಳೇನಿದೆ ಅದನ್ನೆಲ್ಲ ನೆರವೇರಿಸಲಿಕ್ಕೆ ಬೇಕಾಗುವಂಥ ಎಲ್ಲ ಆ ದಾರಿಯನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂತಹ ಆ ಭಕ್ತಿಯನ್ನು, ಶ್ರದ್ಧೆಯನ್ನು, ಮನಸ್ಸನ್ನು ದೇವರು ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಅದರಿಂದ ದೇವಸ್ಥಾನದಲ್ಲಿ ನಡೆಯುವಂಥ ಎಲ್ಲ ರೀತಿಯ ಸತ್ಕರ್ಮಗಳಲ್ಲಿ ಎಲ್ಲ ಸದ್ಭಕ್ತರು ಆದಷ್ಟು ಬಂದು ದೇವರ ಆ ಸತ್ಕರ್ಮದಲ್ಲಿ ಭಾಗಿಯಾಗಿದ್ದುಕೊಂಡು ಅವರವರ ಮನಸ್ಸಿನ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಿಕೊಂಡು ದೇವರ ಅನುಗ್ರಹಕ್ಕೆ ಪ್ರಾಪ್ತರಾಗಬೇಕೆಂತೇಳಿ ಭಕ್ತಿ ಶ್ರದ್ಧಾಪುರ. ಹಾಗೆ ವಿಶೇಷವಾಗಿ ದೇವಸ್ಥಾನದಲ್ಲಿ ನಡೆಯುವಂತಹ ವಿಶೇಷ ಕಾರ್ಯಕ್ರಮಗಳು ಅಂತೇಳಿದರೆ ಸಂಕಷ್ಟ ದಿನ ಮಹಾಗಣಪತಿ ದೇವರಿಗೆ ತ್ರಿನಾರಿಕೇಳ ಗಣಯಾಗ, ಅಪ್ಪದ ಪೂಜೆ, ಹಾಗೆ ರಂಗಪೂಜೆ ಸೇವೆ ನಡೀತದೆ. ಹಾಗೆ ವೀರನಾರಾಯಣ ದೇವರಿಗೆ ನಿತ್ಯ ಮಧ್ಯಾಹ್ನ ಪೂಜೆಯಲ್ಲಿ ಹಾಲು ಪಾಯಸ ಸೇವೆ, ಹಾಗೆ ವೀರನಾರಾಯಣ ದೇವರಿಗೂ ಕೂಡ ರಂಗಪೂಜೆ ಸೇವೆ ನಡೀತಾ ಇರ್ತದೆ. ಹಾಗೆ ವಿಶೇಷವಾಗಿ ಏಕಾದಶಿ ದಿನದಂದು ಪವಮಾನ ಸೂಕ್ತ ಅಭಿಷೇಕ ಅಂತ ಯಾವುದೇ ರೀತಿಯ ಪಾಪಕರ್ಮಗಳಿದ್ದರೂ ನಿವಾರಣೆ ಆಗಲಿಕ್ಕೋಸ್ಕರವಾಗಿ ಆ ಪವಮಾನ ಸೂಕ್ತ ಅಭಿಷೇಕ ಬಹಳ ವಿಶೇಷವಾದಂಥ ಸೇವೆಯನ್ನು ಪ್ರತಿ ಏಕಾದಶಿ ದಿನ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಹಾಗೆ ವಿಶೇಷವಾಗಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಅಲಂಕಾರ ಪೂಜೆ ಅಂತೇಳಿ ದೇವರಿಗೆ ವಿಶೇಷ ರೀತಿಯಂತಹ ಅಲಂಕಾರಗಳು ಅಂದರೆ ಸ್ವರ್ಣಾಭರಣಗಳಿಂದ ಅಲಂಕಾರ ಮಾಡಿ ಅಲಂಕಾರ ಸೇವೆಗಳಿದೆ. ಹಾಗೆ ತುಲಾಭಾರ ಸೇವೆಗಳು, ಹಾಗೆ ಪಲ್ಲಕ್ಕಿ ಉತ್ಸವದಲ್ಲಿ ಪಲ್ಲಕ್ಕಿ ಸೇವೆ, ಇದನ್ನೆಲ್ಲ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ವಿಶೇಷವಾಗಿ ಮಹಾವಿಷ್ಣು ದೇವರಿಗೆ ಪ್ರಿಯವಾದಂಥ ಪೂಜೆ ಅಂತೇಳಿದರೆ ರಂಗಪೂಜೆ ಇರುವುದರಲ್ಲಿ ದೊಡ್ಡ ಪೂಜೆ ಅದು. ಅಂದರೆ ರಂಗಪೂಜೆಗಿಂತ ದೊಡ್ಡ ಪೂಜೆ ಇಲ್ಲ ಅಂತೇಳಿದರೆ ಅಂತಹ ವಿಶೇಷವಾದಂಥ ಪೂಜೆ 24 ಎಲೆಗಳನ್ನು ಹಾಕಿ ಬಡಿಸಿ ಆ ರಂಗಪೂಜೆ ಸೇವೆ ನಡೀತದೆ. ಅಂತಹ ರಂಗಪೂಜೆ ಸೇವೆಯಿಂದ ಜನರು ಕೃತಾರ್ಥರಾಗ್ತಾರೆ. ಯಾಕಂತೇಳಿದರೆ ದೇವರ ವಿಶ್ವರೂಪ ದರ್ಶನ ಅಂತ ಹೇಳ್ತಾರೆ ಅದಕ್ಕೆ ಇನ್ನೊಂದು ರೂಪದಲ್ಲಿ. ಅದರಿಂದ ಆ ಸೇವೆಗಳೆಲ್ಲ ನಡೀತದೆ. ಎಲ್ಲ ಭಕ್ತರು ಬಂದು ಆ ಸೇವೆಯನ್ನು ಮಾಡಿಸ್ಕೊಂಡು ತಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಬೇಕು ಅಂತೇಳಿ ಪ್ರಸನ್ನ ಕಾಲದಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಸಾವಿರದ 1947ರಿಂದ ಈ ದೇವಸ್ಥಾನದ ಆಡಳಿತವನ್ನು ಕುಲಾಲ ಸಮಾಜ ಬಾಂಧವರು ಆಡಳಿತ ನಡೆಸಿಕೊಂಡು ಬಂದಿದ್ದಾರೆ. ಇಂದಿಗೂ ಅಭಿವೃದ್ಧಿ ಪಥದಲ್ಲಿರುವ ದೇವಸ್ಥಾನ ಇದಾಗಿದೆ. ದೇವಸ್ಥಾನದ ಹಿಂಬದಿಯಲ್ಲಿ ಅನ್ನಛತ್ರದೊಂದಿಗೆ ಶುಭ ಕಾರ್ಯಗಳಿಗೆ ಬೇಕಾಗುವ ಶ್ರೀ ವೀರನಾರಾಯಣ ಸಭಾಭವನ ಕಾಣಬಹುದು. ವಾರದಲ್ಲಿ ಬುಧವಾರ ಮತ್ತು ಶನಿವಾರ ಅನ್ನದಾನವಿದ್ದು ಭಕ್ತರು ಶ್ರೀ ದೇವರ ಪ್ರಸಾದವನ್ನು ಸ್ವೀಕರಿಸುವುದನ್ನು ಕಾಣಬಹುದು.
ಗರ್ಭಗುಡಿಯಲ್ಲಿ ಶ್ರೀ ವೀರನಾರಾಯಣನಿಗೆ ವಿವಿಧ ಅಲಂಕಾರಗಳೊಂದಿಗೆ ವಿವಿಧ ಪೂಜೆಗಳನ್ನು ಭಕ್ತರು ಸಲ್ಲಿಸಿ ಪುನೀತರಾಗುತ್ತಾರೆ. ಶ್ರೀದೇವರಿಗೆ ಭಕ್ತರು ನೀಡುವ ಹರಕೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸಿಕೊಡು ಭಗವಂತ ಎಂದು ಬೇಡುತ್ತಾರೆ. ಈ ಕುರಿತಾಗಿ ಕಷ್ಟ ಪರಿಹಾರವಾದ ಅನೇಕ ಉದಾಹರಣೆಗಳಿವೆ. ಶ್ರೀ ವೀರನಾರಾಯಣ ದೇವರು ನಂಬಿದವರ ಬಾಳಿನಲ್ಲಿ ಕಾಮಧೇನುವಾಗಲಿ. ಲೋಕಕ್ಕೆ ಗೀತೆಯ ನೀ ಸಾರಿದೆ, ನಿನ್ನ ಪಾದ ತಳದಲ್ಲಿ ಶಿರವಾಗಿದೆ. ಕಾಪಾಡು ಶ್ರೀ ವೀರನಾರಾಯಣ, ನಿನ್ನ ಪಾದ ತಳದಲ್ಲಿ ಶಿರವಾಗಿದೆ. ಕಾಪಾಡು ಶ್ರೀ ವೀರನಾರಾಯಣ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ.